ನಾನು ನಮ್ಮ ನಿರ್ಮಾಪಕರು ಯಾವಾಗಲೂ ಏನೇ ಒಳ್ಳೆ ಕೆಲಸ ಶುರು ಮಾಡಬೇಕಾದ್ರೂ ಅಥವಾ ಪಟ್ಟ ಶ್ರಮಕ್ಕೆ ದೇವರ ಅನುಗ್ರಹ ಇರಬೇಕಲ್ಲ. ಮಂಜುನಾಥ ಸ್ವಾಮಿ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಬಂದು ದೇವರ ಅನುಗ್ರಹ ಪಡ್ಕೊಂಡು ಹೋಗಿಕೊಂಡಿದ್ದೆ. ಹೆಗ್ಡೆಯವರ ಜೊತೆ ಹೆಗ್ಡೆ ಸರ್ ಜೊತೆ ಅವರ ಆಶೀರ್ವಾದ ನಾವು ಮುಂಚೆಯಿಂದಲೂ ಬರ್ತೀವಿ. ತುಂಬ ವರ್ಷದಿಂದ ಅವರು ನಮಗೆ ಆ ಬೆಳವಣಿಗೆನೂ ನೋಡ್ತಾ ಬಂದಿದ್ದಾರೆ. ಭಾಳ ಖುಷಿಪಟ್ಟು ನಮಗೆ ಆಶೀರ್ವದಿಸಿದ್ದಾರೆ. ಇಬ್ಬರಿಗೂ ಭಾಳ ಆಶೀರ್ವದಿಸಿದ್ದಾರೆ. ಈಗ ಸೂರ್ಯ ಟೆಂಪಲ್ ಹೋಗಿ ಎಲ್ಲ ಅಲ್ಲೂ ಇದು ಮಾಡ್ತೀವಿ, ಇಲ್ಲೂ ಬರ್ತೀವಿ. ರೇಣು ಸರು, ವಿಜಯ್ ಸರು ಎಲ್ಲ ಕಡೆ ಕರ್ಕೊಂಡು ಹೋಗ್ತೀವಿ. ಎಲ್ಲ ದೇವರ ಅನುಗ್ರಹ ಇರಲಿ. ಚಿತ್ರ ರಿಲೀಸ್ ಆಗ್ತಾ ಇದೆ, ಅಭಿಮಾನಿಗಳಿಗೆ ಏನು ಹೇಳಿಕೆ? ಖುಷಿ. ಏನು ಅವರು ಆಶೀರ್ವದಿಸಲಿ. ಟಿಕೆಟ್ ಓಪನ್ ಆಗಿದೆ. ದೇವಸ್ಥಾನದಲ್ಲಿ ಈಗ ನಾವು ಪ್ರಮೋಷನ್ ಮಾಡ್ದಂಗೆ ಆಗಬಾರ್ದು. ಅವ್ರು ನೋಡ್ತಾರೆ, ನಮ್ಗೆ ಆಶೀರ್ವದಿಸಲಿ ಸರ್.